ಇಲ್ಲಿ ಬಿದ್ದಿದೆ ಕಸದ ರಾಶಿ ರಾಶಿ. ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆಯಿಂದ ಜನರು ಮೂಗಿಗೆ ಕೈ ಹಿಡಿದುಕೊಂಡೇ ಸಾಗಬೇಕಾದ ಅನಿವಾರ್ಯ ಸ್ಥಿತಿ ಬಂದೊದಗಿದೆ. ಈ ದೃಶ್ಯ ಕಂಡು ಬಂದಿರುವುದು ಬೇರೆಲ್ಲವಲ್ಲ, ಉಡುಪಿಯ ಚಿಟ್ಪಾಡಿಯಲ್ಲಿ. ಎಸ್ ವೀಕ್ಷಕರೇ, ಕೊಳೆತು ಗಬ್ಬು ನಾರುತ್ತಿರುವಂತಹ ಪದಾರ್ಥಗಳು, ಹಾಗೆಯೇ ಅಲ್ಲಲ್ಲಿ ಚದುರು ಬಿದ್ದಿರತಕ್ಕಂತಹ ಪ್ಲಾಸ್ಟಿಕ್ಗಳು ಈ ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು. ಅಲ್ಲಿ ಇರುವಂತಹ ಚಿಕ್ಕ ಮೋರಿಗೆ ಬಂದು ಕೆಲ ಅನಾಗರಿಕರು ಕಸವನ್ನ ಬಿಸಾಡಿ ತೆರಳಿದ್ದಾರೆ. ಎಳನೀರಿನ ಚಿಪ್ಪು, ಪ್ಲಾಸ್ಟಿಕ್ಗಳು ಕೊಳೆತು ಗಬ್ಬು ನಾರ್ತಾ ಇದೆ. ಆದ್ರೂ ಕೂಡ ಅಧಿಕಾರಿಗಳು ಮಾತ್ರ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಕೈಕಟ್ಟಿ ಕೂತ್ಕೊಂಡಿದ್ದಾರೆ. ಎಸ್, ಈ ಬಗ್ಗೆ ಸ್ಪಂದನ ವಾಹಿನಿಯ ಸಿಬ್ಬಂದಿಗಳೇ ಖುದ್ದಾಗಿ ಹೋಗಿ ತೆಗೆದಿರುವಂತಹ ದೃಶ್ಯಾವಳಿಗಳಿದು. ಈ ಭಾಗದ ಜನರು ಕೂಡ ಅದ್ಯಾಕೆ ಸುಮ್ಮನಾಗಿದ್ದಾರೋ ಗೊತ್ತಿಲ್ಲ. ರಸ್ತೆ ಬದಿ ಇಷ್ಟು ಕಸ ಬಿದ್ರೂ ಕೂಡ ಸ್ವಚ್ಛತೆ ಮಾಡದೆ ಪ್ರಧಾನಮಂತ್ರಿಯ ಸ್ವಚ್ಛ ಭಾರತದ ಕನಸನ್ನ ನುಚ್ಚು ನೂರು ಮಾಡುವಂತಹ ಕೆಲಸ ಇದಾಗಿದೆ. ಈ ಭಾಗದ ಜನರು, ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು, ಉಡುಪಿ ಜಿಲ್ಲಾಡಳಿತ ಕೂಡ ಸ್ವಚ್ಛತೆಯ ಬಗ್ಗೆ ಆದ್ಯತೆ ನೀಡಿದ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಸ್ಥಳೀಯ ಜನರು ಕೆಂಡಾಮಂಡಲರಾಗಿದ್ದಾರೆ. ಸ್ವಚ್ಛತೆಯ ಬಗ್ಗೆ ಅದೆಷ್ಟೋ ಬಾರಿ ಜಾಗೃತಿಗಳನ್ನ ಮೂಡಿಸುತ್ತಿದ್ರು ಪದೇ ಪದೇ ಈ ದುರ್ವರ್ತನೆ ಕಂಡು ಬರುತ್ತಿರುವುದರಿಂದಲೇ ಗೊತ್ತಾಗುತ್ತಿದೆ ಎಷ್ಟು ಸ್ವಚ್ಛತೆಯತ್ತ ಚಿತ್ತ ಹರಿಸಲಾಗಿದೆ ಎಂದು. ಇದೀಗ ಉಡುಪಿಯ ಚಿಟ್ಪಾಡಿಯಲ್ಲಿ ಮಾತ್ರವಲ್ಲ, ಈ ರೀತಿಯ ಕಸದ ರಾಶಿ ಕಂಡು ಬರುತ್ತಿರುವುದು ಉಡುಪಿ ಪ್ರವಾಸಿ ತಾಣವಾದ ಮಲ್ಪೆ ಕಡಲ ತೀರದಲ್ಲಿ ಕೂಡ ಕಸದ ರಾಶಿ ಹಾಕಲಾಗ್ತಾ ಇದೆ. ಮಾತ್ರವಲ್ಲ, ಅಸ್ವಚ್ಛತೆಯಿಂದ ಕೂಡಿದೆ. ಇದರಿಂದ ಅನೇಕ ಪ್ರವಾಸಿಗರಿಗೆ ಕಿರಿಕಿರಿಯುಂಟಾಗಿದೆ. ಹೆಚ್ಚಿನ ಪ್ರವಾಸಿಗರು ಭೇಟಿ ನೀಡುವ ತಾಣಗಳಲ್ಲಿ ಕಸದ ರಾಶಿ ಎದ್ದು ಕಾಣ್ತಾ ಇದೆ. ಈ ಕಸ ಹಾಕುವವರ ವಿರುದ್ಧ ಹಾಗೂ ಮಲ್ಪೆ ಕಡಲ ತೀರವನ್ನ ನೈರ್ಮಲ್ಯಗೊಳಿಸುವವರ ವಿರುದ್ಧ ಜಿಲ್ಲಾಡಳಿತ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕಾಗಿದೆ. ಇದರ ಹೊರತಾಗಿ ಸ್ವಚ್ಛತೆಯ ನಾಮಫಲಕಗಳನ್ನ ಅಳವಡಿಸಿದ್ರೆ ಉತ್ತಮ. ನಿರ್ಮಲ ಭಾರತದ ಕನಸನ್ನ ಕಂಡವರು ಮಹಾತ್ಮ ಗಾಂಧಿ. ಅವರ ಕನಸಿಗೆ ದನಿಯಾಗಿಸಿ ಸ್ವಚ್ಛ ಭಾರತವನ್ನ ಕಾಣಬೇಕೆಂಬ ಆಸೆಯನ್ನ ಹೊತ್ತು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಆರಂಭಿಸಿರುವ ಅಭಿಯಾನಕ್ಕೆ ಪ್ರತಿಯೊಬ್ಬ ದೇಶದ ನಾಗರಿಕರು ಕೈ ಜೋಡಿಸಬೇಕಾಗಿದೆ. ಸ್ವಚ್ಛತೆಯ ಕಲ್ಪನೆ ಮೊದಲು ನಮ್ಮ ಮನೆಯಿಂದ ಆರಂಭವಾಗಬೇಕು. ಪ್ರತಿಯೊಬ್ಬರು ಸ್ವಚ್ಛತೆಯ ಅರಿವು ಮೂಡಿಸಿಕೊಂಡಾಗ ಸ್ವಚ್ಛ ಭಾರತದ ಕನಸು ನನಸಾಗಲು ಸಾಧ್ಯ. ಕೇವಲ ಪ್ರಧಾನಿಯ ಕನಸೆಂದು ಕೈಕಟ್ಟಿ ಕೂರದೆ ಪ್ರತಿಯೊಬ್ಬ ಭಾರತೀಯ ಕೂಡ ಈ ಯೋಜನೆಯ ಸಹಕಾರ ನೀಡಿದ ಸ್ವಚ್ಛ ನಿರ್ಮಲ ಭಾರತ ನಿರ್ಮಾಣಕ್ಕೆ ಸಾಧ್ಯ. ಇದನ್ನ ಉಡುಪಿಯ ಜನರು ಅರ್ಥ ಮಾಡಿಕೊಳ್ಳಲೇಬೇಕಾಗಿದೆ. ಆಧುನಿಕತೆ ಬೆಳೆದಂತೆ ಗ್ರಾಮೀಣ ಪ್ರದೇಶಗಳಲ್ಲೂ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ರಾಶಿ, ಚಿಂದಿ ಬಟ್ಟೆ, ಖಾಲಿ ಬಾಟಲಿ, ಔಷಧಿ ಸಿಂಪಡಿಸಿದ ವಿಷಯುಕ್ತ ಡಬ್ಬಿಗಳು, ಸಂತೆ ಮೈದಾನ ಮತ್ತಿತರ ಅನೇಕ ಘನತ್ಯಾಜ್ಯದ ಜೊತೆಗೆ ಚರಂಡಿಗಳಲ್ಲಿ ಹೂಳು ತುಂಬಿಕೊಂಡು ಗಬ್ಬೆದ್ದು ನಾಡ್ತಾ ಇದೆ. ಪ್ರವಾಸಿ ತಾಣಗಳು ಇದಕ್ಕೆ ಹೊರತಾಗಿಲ್ಲ. ಇದರಿಂದ ಜಿಲ್ಲಾ ಪಂಚಾಯಿತಿ ಸ್ವಚ್ಛ ಭಾರತ್ ಜಿಲ್ಲಾ ಘಟಕದಿಂದ ಗ್ರಾಮೀಣ ಭಾಗ ಮತ್ತು ಪ್ರವಾಸಿ ತಾಣಗಳಲ್ಲಿ ಸ್ವಚ್ಛತಾ ಕಾರ್ಯ ಮಾಡಬೇಕಾಗಿದೆ. ಕಸ ಎಸೆಯದಂತೆ ನಾಮಫಲಕಗಳನ್ನ ಚಿಟ್ಪಾಡಿ ಭಾಗದಲ್ಲಿ ಅಳವಡಿಸಬೇಕಾಗಿದೆ. ಜನರು ಕೂಡ ಸಿಕ್ಕಲ್ಲಿ ಕಸ ಬಿಸಾಡಬೇಡಿ. ಇದಕ್ಕಾಗಿಯೇ ಕಸದ ವಾಹನಗಳಿವೆ. ಈ ಕಸದ ವಾಹನಗಳಿಗೆ ನಿಮ್ಮ ಮನೆಯ ಕಸವನ್ನ ಕೊಡಿ. ಇನ್ನಾದರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಎತ್ತ ಗಮನ ಹರಿಸಿ. ಬ್ಯೂರೋ ರಿಪೋರ್ಟ್, ಸ್ಪಂದನ ನ್ಯೂಸ್, ಉಡುಪಿ.